scream, you scream, we'll scream for ice cream, oh baby. ಹೆಲೋ, ಹಲೋ, ನಿಮ್ಮ ಹೆಸರು? ವೈಶಾಲಿ. ಯಾವ ಕಾಲೇಜ್? ಗೋಕರ್ಣಾಥೇಶ್ವರ. ಗೋಕರ್ಣಾಥೇಶ್ವರ. ಇಲ್ಲೇನು ಶಾಪಿಂಗಾ? ಶಾಪಿಂಗ್ ಇವಳಿ. ಯಾವ ಲೆಕ್ಕದಲ್ಲಿ ಶಾಪಿಂಗ್? ಹೀಗೆ ರಜೆ ಎಲ್ಲ ಇದ್ದ ಇಲ್ವಾ ಇನ್ನು ಸಂಡೇ, ಅದಕ್ಕೋಸ್ಕರ ಇವತ್ತು ಶಾಪಿಂಗಾ? ಓಕೆ, ಎನಿವೇಸ್, ಐಸ್ ಕ್ರೀಮ್ ತಿಂತೀರಾ? ಐಸ್ ಕ್ರೀಮ್ ಎಷ್ಟು ಐಸ್ ಕ್ರೀಮ್ ಬೇಕಾದ್ರೆ ನಮಗೆ ಸಾಕಾಗುವಷ್ಟು. ಅಂದರೆ ದಿನಕ್ಕೊಂದು ಕೊಟ್ಟರೆ ತಿಂತೇವೆ. ಕೊಟ್ಟರೆ ತಿಂತೀರಾ? ಐಸ್ ಕ್ರೀಮ್ ಇಷ್ಟನಾ ಅಲ್ಲ ಓಕೆನಾ? ಇಷ್ಟ ತುಂಬ. ತುಂಬ ಇಷ್ಟ. ಸರಿ, ಯಾವ ಐಸ್ ಕ್ರೀಮ್ ತುಂಬ ಇಷ್ಟ? ದಿಲ್ಖುಷ್. ಐಡಿಯಲಲ್ಲಿ ಅದೇನು ದಿಲ್ಖುಷ್ ಅಷ್ಟೊಂದು ಇಷ್ಟ? ಗೊತ್ತಿಲ್ಲ, ಅಲ್ಲಿ ಹೋದ್ರೆ ಅದೇ ತಿನ್ನೋದು ಹೆಚ್ಚು. ಬೇರೆ ಯಾವುದು ಟ್ರೈ ಮಾಡಲಿಲ್ವಾ? ಮಾಡಿದ್ದೇವೆ. ಮತ್ತೆ ಯಾವುದು ಪರ್ಫೆಕ್ಟ್ ಅದೆಲ್ಲ. ಓಕೆ, ಸೊ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ದೀರಲ್ವಾ? ಸೊ ಐಸ್ ಕ್ರೀಮ್ ರಿಲೇಟೆಡ್ ಒಂದೆರಡು ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀರಾ? ಗೊತ್ತಿಲ್ಲ, ಗೊತ್ತಿದ್ರೆ ಹೇಳ್ತೇನೆ. ಅಷ್ಟು ಗೊತ್ತಿಲ್ಲ. ಐಸ್ ಕ್ರೀಮ್ ಮಂತ್ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಅದು ಯಾವ ಮಂತ್ ಅಂತ ಗೊತ್ತಿದೆಯಾ? ಗೊತ್ತಿಲ್ಲ. ಐಸ್ ಕ್ರೀಮ್ ಡೇ ಇದೆ, ಯಾವುದಂತ ಗೊತ್ತಿದೆಯಾ? ನೆಕ್ಸ್ಟ್ ಸಂಡೇ ಏನೋ ಸ್ಪೆಷಲ್ ಇದೆ, ಏನು ಗೊತ್ತಿದೆಯಾ? ನೆಕ್ಸ್ಟ್ ಸಂಡೇಯಾ? ಪೆರ್ನಾಲ. ಅದು ಸಂಡೇ ಅಲ್ಲ, ಅದು ಸ್ಯಾಟರ್ಡೇ. ಸಂಡೇ ಏನೋ ಸ್ಪೆಷಲ್ ಇದೆ, ಅವ್ರಿಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದೆಯಾ? ಐಸ್ ಕ್ರೀಮ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ, ಆಯಿತಾ? ಈ ತಿಂಗಳಿನ ಥರ್ಡ್ ಸಂಡೇ ಇನ್ನೊಂದು ಸ್ಪೆಷಲ್ ಇದೆ, ಅದೇನು ಹೇಳಿ ನೋಡು. ಈ ತಿಂಗಳ ಥರ್ಡ್ ಸಂಡೇ ಗೊತ್ತಿಲ್ಲ. ಗೊತ್ತಿಲ್ವಾ? ಥಿಂಕ್ ಮಾಡಿ. ಗೊತ್ತಿಲ್ಲ, ಸ್ವಲ್ಪ ಥಿಂಕ್ ಮಾಡಿ. ನಾನು ಈಗಷ್ಟು ಆನ್ಸರ್ ಹೇಳಿದೆ ನಿಮಗೆ. ಐಸ್ ಕ್ರೀಮ್ ಡೇಯಾ? ಹಾಂ, ಥರ್ಡ್ ಸಂಡೇ ಅಂದರೆ ಈ 19th ನಮ್ಮ ಐಸ್ ಕ್ರೀಮ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಐಸ್ ಕ್ರೀಮ್ ಡೇ ಬೇರೆ ವೀಕ್ಷಕರಿಗೆ, ಐಸ್ ಕ್ರೀಮ್ ತಿನ್ನೋ ಬೇರೆ ವೀಕ್ಷಕರಿಗೆ ಏನು ಮೆಸೇಜ್ ಕೊಡ್ತೀರಾ? ಎಲ್ಲರೂ ಐಸ್ ಕ್ರೀಮ್ ತಿನ್ನಿ ಅಷ್ಟೇ. ಓಕೆ, ಎಲ್ಲರೂ ಐಸ್ ಕ್ರೀಮ್ ತಿನ್ನಿ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಐಸ್ ಕ್ರೀಮ್ ತಿನ್ನಿ, ಎಂಜಾಯ್ ಮಾಡಿ. Ice cream, you scream, we'll scream for ice cream, oh baby.